ಅಂದದ ಗಣಪ ಕಾರ್ಯಕ್ರಮದ ಪ್ರಾಯೋಜಕರು ಕೇನ್ ಪ್ರಾಪರ್ಟೀಸ್, ಉಲ್ಲಾಸ್ ಐಸ್ ಕ್ರೀಮ್, ಇಂಡಸ್ ಕೇರ್ ಇಕ್ವಿಪ್ಮೆಂಟ್ಸ್, ಕೂಳೂರ್, ಮ್ಯಾಂಗ್ಳೂರ್. ಚಾಮರಕರ್ಣ, ವಕ್ರತುಂಡ, ಗಣಾಧಿಪತಿ, ಏಕದಂತ ಎಂದು ಕರೆಯಲ್ಪಡುವವನೇ ಈ ಗಣಪ. ಇದೀಗ ನೀವು ನೋಡುತ್ತಿರುವ ಅಂದದ ಗಣಪ ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ 29ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದಲ್ಲಿ ಪೂಜಿಸಲ್ಪಡೋ ಗಣಪ. ನೋಡೆಯವ್ವ ಯಕ್ಕ ನೋಡೆಯವ್ವ ಗಣಪಯ್ಯನ ಸೊಬಗ ನೋಡು, ನೋಡೆಯವ್ವ ನಮ್ಮ ಗಜಮುಖನು ಕುಣಿವಂಥ ಚಂದ ನೋಡು, ನೋಡೆಯವ್ವ ತಂಗಿ ನೋಡೆಯವ್ವ. ಪ್ರತಿ ವರ್ಷದಂತೆ ಅದ್ಧೂರಿಯಾಗಿ ಗಣೇಶೋತ್ಸವವನ್ನ ಸಾರ್ವಜನಿಕರೆಲ್ಲರೂ ಸೇರಿ ಆಚರಿಸಿದರು. ಸೆಪ್ಟೆಂಬರ್ 16ರಿಂದ 18ರವರೆಗೆ ನಡೆಯುವ ಈ ಉತ್ಸವದಲ್ಲಿ ಗೌರಿ ಪೂಜೆ ವಿಶೇಷವಾದದ್ದು. 3 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ತೆನೆ ವಿತರಣೆ, ರಂಗಪೂಜೆ, ಹೋಮ ಹವನಾದಿಗಳು, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವ್ಯಾಸರಿಗೆ ಶಿಷ್ಯನಿವ, ಭಾರತವ ರಚಿಸಿದವ, ಗಣಗಳ ಅಧಿಪನಿವ. ವ್ಯಾಸರಿಗೆ ಶಿಷ್ಯನಿವ, ಭಾರತವ ರಚಿಸಿದವ, ವ್ಯಾಸರಿಗೆ ಶಿಷ್ಯನಿವ, ಭಾರತವ ರಚಿಸಿದವ. ದುಷ್ಟ ಜನರ ಧ್ವಂಸ ಮಾಡಿ ಕುಣಿತಾವನೆ, ಸ್ವಾಮಿ ಕುಣಿತಾವನೆ, ಬೆನಕ ನಲಿತಾವನೆ. ನೋಡೆಯವ್ವ ಯಕ್ಕ ನೋಡೆಯವ್ವ ಗಣಪಯ್ಯನ ಸೊಬಗ ನೋಡು, ನೋಡೆಯವ್ವ ನಮ್ಮ ಗಜಮುಖನ. ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನ, ಶ್ರೀ ಕ್ಷೇತ್ರ ಕುತ್ತಾರು. ಇಲ್ಲಿ ಕಳೆದ 28 ವರ್ಷಗಳಿಂದ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸಲ್ಪಡುತ್ತೇವೆ. ಈ ವರ್ಷ 29ನೇ ಗಣೇಶೋತ್ಸವ. ಈ ಭಾಗದಲ್ಲಿ ಈ ಗಣೇಶೋತ್ಸವವು ಕುತ್ತಾರು ಗಣಪತಿ ಎಂದು ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಭಾಗದ ಜನರಿಗೆ ಇದೊಂದು ಧಾರ್ಮಿಕ ಕ್ಷೇತ್ರವಾಗಿಯೂ ಧಾರ್ಮಿಕ ಉತ್ಸವವಾಗಿಯೂ ಬಹಳ ವಿಜೃಂಭಣೆಯನ್ನು ಕೊಡುವ ಪ್ರದೇಶವಾಗಿದೆ. ಈ ಸಲ ನಮ್ಮ ಸಾರ್ವಜನಿಕ ಗಣೇಶೋತ್ಸವದ ಮೂರ್ತಿಯನ್ನು ಕಳೆದ 23 ವರ್ಷಗಳಿಂದ ಮಾಡುತ್ತಾ ಬಂದಿರುವ ಶ್ರೀಯುತ ಉಮೇಶ್ ಬೋಲಾರ್ರವರು ಈ ಮೂರ್ತಿಯನ್ನು ಮಾಡಿದ್ದಾರೆ. ಈ ವರ್ಷ ಕೂಡ ಅವರ ಕೈಯಿಂದಲೇ ಈ ಮೂರ್ತಿಯನ್ನು ಮಾಡಿಸಿದ್ದೇವೆ. ಈ ಮೂರ್ತಿಯು ಅಂದಾಜು ಪೀಠದ ಒಟ್ಟಿಗೆ 6 ಫೀಟ್ ಎತ್ತರವಿರಬಹುದು. ಯಜ್ಞೋಪವೀತವನು ಮೈ ಮ್ಯಾಗೆ ಧರಿಸಿದವ, ಪಾಶವ ಹಿಡಿದವನೇ ಗಣಪ. ಯಜ್ಞೋಪವೀತವನು ಮೈ ಮ್ಯಾಗೆ ಧರಿಸಿದವ, ಯಜ್ಞೋಪವೀತವನು ಮೈ ಮ್ಯಾಗೆ ಧರಿಸಿದವ. ಭಕ್ತರ ಪೂಜೆಯನ್ನು ಪ್ರೀತಿಯಿಂದ ಸ್ವೀಕರಿಸಿದ ಮಹೇಶ್ವರ ಪುತ್ರನ ಶೋಭಾಯಾತ್ರೆಯು ಬಹಳ ವಿಜೃಂಭಣೆಯಿಂದ ನಡೆಯಿತು. ಯಕ್ಕ ನೋಡೆಯವ್ವ ಗಣಪಯ್ಯನ ಸೊಬಗ ನೋಡು, ನೋಡೆಯವ್ವ ನಮ್ಮ ಗಜಮುಖನ. ಏಕದಂತಾಯ ಸರ್ವಸಿದ್ಧಿಪ್ರದಾಯಕಾಯ ಸರ್ವವಿಘ್ನ ನಿವಾರಕ ಗಣನಾಯಕ ಮೋದಕ ಹಸ್ತ ಎಂದೆಲ್ಲ ಶತನಾಮಾವಳಿಯಿಂದ ಕರೆಯಲ್ಪಡುವ ಈ ಗಣಪ ಪೂಜಿಸಲ್ಪಟ್ಟದ್ದು ಜೈ ಶ್ರೀರಾಮ್ ಫ್ರೆಂಡ್ ಸರ್ಕಲ್, ಕಕ್ಕೆಮಜಲು, ರಾಮನಗರ, ಅಸೈಗೋಳಿಯ 17ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದಲ್ಲಿ. ಸಂಕಷ್ಟ ಸ್ಥಿತಿ ಆಲಿಸು ಸಂಕಷ್ಟ ಸ್ತುತಿ.
17ರ ಗುರುವಾರದಂದು ಚಪ್ಪರ ಪ್ರವೇಶದೊಂದಿಗೆ ಆರಂಭಗೊಂಡ ಉತ್ಸವ ಗಣಹೋಮ, ಮಹಾಗಣಪತಿ ದೇವರ ವಿಗ್ರಹ ಪ್ರತಿಷ್ಠೆ, ಪರಮೇಶ್ವರ ಭಟ್ ಅಸೈಗೋಳಿ ಇವರ ಪೌರೋಹಿತ್ಯದಲ್ಲಿ ನೆರವೇರಿತು. ಮಧ್ಯಾಹ್ನ ಮಹಾಪೂಜೆ, ಪ್ರಸಾದ ವಿತರಣೆ ಬಳಿಕ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಿತು. ಇದರೊಂದಿಗೆ ಬಾಲ ಸಂರಕ್ಷಣಾ ಕೇಂದ್ರ ಕುತ್ತಾರಿನ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡೆಯಿತು. ಓಂ ಗಣಪತಿ ಗಣಪತಿ ಓಂ ಓಂ ಗಣಪತಿ ಗಣಪತಿ ಓಂ ಓಂ ಗಣಪತಿ ಗಣಪತಿ ಓಂ ಸಂಕಷ್ಟಹರ. ಅತಿ ಶೀಘ್ರ ಫಲಶ್ರುತಿ ಕೊಡುವ ಗಜಪತಿ ಎಂದು ಸಾರಿದೆ ತಂತ್ರ ಸಾರ. ಅತಿ ಕೋಪ್ಯವೆಂದರು ಮಧ್ವ ಮಹಿಮರು ಶೀಘ್ರ ಕಾರ್ಯನ ಮಂತ್ರ ಸಾರ. ಚಿತ್ತಲೋಕ ಸಂಚಾರ ಚಿತ್ತಬಿಂದು ಶ್ರೀಕಾರ ಚಿತ್ತಪತಿ. ವೈಭವೋಪೇತ ಶೋಭಾಯಾತ್ರೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ವೀರಕೇಸರಿ ಶಾಖೆಯವರಿಂದ ಸ್ತಬ್ಧ ಚಿತ್ರವು ಒಳಗೊಂಡಿತ್ತು. ಬಳಿಕ ವಿಘ್ನ ನಾಯಕನನ್ನ ಜಲಸ್ತಂಭನಗೊಳಿಸಲಾಯಿತು. ಗಣಪತಿ ಗಣಪತಿ ಜಗಕ್ಕೆ ನೀನೆ ಗತಿ. ನಾನು ಮೂಢಮತಿ ಆಲಿಸು ಸಂಕಷ್ಟ ಸ್ತುತಿ. ತೀರಿಸು ಸಂಕಷ್ಟ ಸ್ಥಿತಿ. ಆಲಿಸು ಸಂಕಷ್ಟ ಸ್ತುತಿ. ತೀರಿಸು ಸಂಕಷ್ಟ ಸ್ಥಿತಿ. ಇದೀಗ ನೀವು ನೋಡುತ್ತಿರುವ 21ನೇ ಅಂದದ ಗಣಪ 38ನೇ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮುಡಿಪು ಇವರಿಂದ ಪೂಜಿಸಲ್ಪಟ್ಟಿದ್ದು. ನೋಡಿದಿರಾಯಿ ಸುಂದರ ರೂಪನ ಜ್ಯೋತಿ ಸ್ವರೂಪನ ನೋಡಿದಿರಾ. ನೋಡಿದಿರಾಯಿ ಸುಂದರ ರೂಪನ ಜ್ಯೋತಿ ಸ್ವರೂಪನ ನೋಡಿದಿರಾ. ಈ ಗಣಪ ಕೋರೆದಾಡೆ, ಮೊರದಗಲ ಕಿವಿ ಹೊಂದಿದ್ದು ಪುಟ್ಟ ಅಂದದ ಕಣ್ಣುಗಳಿಂದ ಭಕ್ತರನ್ನ ಆಕರ್ಷಿಸುತ್ತಿದ್ದ. ಭಾದ್ರಪದ ಶುಕ್ಲ ಪಕ್ಷದ ಸಮಯದಲ್ಲಿ ಪುರಪ್ರವೇಶಗೈದು ಬೆಳಗ್ಗೆ ಮಹಾಗಣಪತಿಯ ಪ್ರತಿಷ್ಠೆ, ಗಣಪತಿ ಹವನ, ಬಳಿಕ ಹಿರಿಕಿರಿಯರಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಮಧ್ಯಾಹ್ನ ನಡೆದ ಮಹಾಪೂಜೆ, ಅನ್ನಸಂತರ್ಪಣೆ ಬಳಿಕ ಧಾರ್ಮಿಕ ಸಭೆ, ಛದ್ಮವೇಷ ಹಾಗೂ ಹೂಹಾರ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅದ್ಧೂರಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ಮೂಷಿಕಾಸನ ಶೇಷಭೂಷಣ ಇಷ್ಟದಾಯಕ ಅಷ್ಟಗಣಪನ ನೋಡಿದಿರಾ. ವಕ್ರತುಂಡನ ಸ್ಥೂಲಕಂಠನ ಸಾರಸನೇತ್ರ ಏಕದಂತನ ನೋಡಿದಿರಾ. ಸಾರ್ವಜನಿಕ ಶ್ರೀ ಗಣೇಶ ಸಮಿತಿ ಮುಡಿಪು ಈ ವರ್ಷ ನಮ್ಮದು 38ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ. ಕಳೆದ 37 ವರ್ಷಗಳಿಂದ ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಡಿಪು ಮತ್ತು ಆಸುಪಾಸಿನ 16 ಗ್ರಾಮಗಳ ಭಗವದ್ಭಕ್ತರ ಸಹಕಾರದೊಂದಿಗೆ ನಾವು ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ನಮಗೆ ಭಾಳ ಅಂದವಾದ ಗಣೇಶನ ವಿಗ್ರಹವನ್ನು ಕಳೆದ 4 ವರ್ಷಗಳಿಂದ, ಇದು 5ನೇ ವರ್ಷ, ನವೀನ್ ಮಂಗಳೂರು ಮಹೇಶ್ PU ಕಾಲೇಜಿನ ಪಕ್ಕ ಇದ್ದಾರೆ, ಕೊಟ್ಟಾರ ಚೌಕಿ, ಅಲ್ಲಿ ನಿರ್ಮಿಸಿ ಕೊಡ್ತಾ ಇದ್ದಾರೆ. ಮತ್ತು ಆ ಒಂದು ಸುಂದರವಾದ ಗಣೇಶನ ವಿಗ್ರಹವನ್ನು ನಾವು ಇಲ್ಲಿ ನಮ್ಮ ಮುಡಿಪಿನ ಶ್ರೀ ಅಮ್ಮೆಂಬಳ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ತಂದು ಅಲ್ಲಿಂದ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಡಿಪು ಇಲ್ಲಿಗೆ ನಾವು ತಂದು ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಸಾಮಾನ್ಯವಾಗಿ ನಾವು ಪ್ರತಿ ವರ್ಷ ಕೂಡ ಒಂದು ದಿವಸದ ಉತ್ಸವವನ್ನು ಆಚರಿಸಿದ್ದು, ಒಂದು ದಿವಸದ ಕಾರ್ಯಕ್ರಮ ನಡೆಸ್ತೇವೆ. 10ನೇ ವರ್ಷ, 25ನೇ ವರ್ಷ ಮತ್ತು 35ನೇ ವರ್ಷಗಳಲ್ಲಿ 2 ದಿವಸಗಳ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೆವು. ಬೆಳಿಗ್ಗೆ ಮಹಾಗಣಪತಿಯ ಪ್ರತಿಷ್ಠಾಪನೆ, ಆ ಬಳಿಕ ಗಣಪತಿ ಹೋಮ, ಆ ಬಳಿಕ ಮಹಾಪೂಜೆ, ಹಾಗೆಯೇ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಭಕ್ತಿಗೀತೆಗಳ ಸ್ಪರ್ಧೆ ಮತ್ತು ಇತರ ಸ್ಪರ್ಧೆಗಳು ನಡೆಸಿಕೊಳ್ತೇವೆ. ಮಧ್ಯಾಹ್ನ ಭಜನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತೇವೆ. ಹಾಗೆಯೇ ಸಾಯಂಕಾಲದ ಹೊತ್ತಿಗೆ ಭಾಳ ಆಕರ್ಷಕವಾದ ಛದ್ಮವೇಷ ಸ್ಪರ್ಧೆ, ಹೂವಹಾರ ಸ್ಪರ್ಧೆ ನಡೆಸಿ ಆ ಬಳಿಕ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ.
ವಿದ್ಯಾಲೋಕಪಾಲನ ನಿತ್ಯ ನೂತನ ಚೇತನದಾತನ ಗುಣಿಗಣನಾಯಕ ಶ್ರೀ ಗಣೇಶನ. ಮುಡಿಪಿನಿಂದ ಹೊರಟ ದಿಗ್ವಿಜಯೋತ್ಸವ ಪುಣ್ಯಕೋಟಿ ನಗರದ ಅಮೃತಧಾರಾ ಗೋಶಾಲೆಯ ಕೆರೆಯಲ್ಲಿ ವಿಘ್ನೇಶ್ವರನನ್ನ ಜ್ವಲಸ್ತಂಭನಗೊಳಿಸುವುದರೊಂದಿಗೆ ಸಾರ್ವಜನಿಕ ಗಣೇಶೋತ್ಸವ ಮುಕ್ತಾಯಗೊಂಡಿತು. ಜ್ಯೋತಿ ಸ್ವರೂಪನ ನೋಡಿದಿರಾ? ಜಗನ್ಮಾತ ಸುತ ಚತುರ್ವೇದನುತ ಇಂದ್ರಿಯಾದಿಜಿತ ಗಜಮುಖ ಕುರುಕ್ಷೇತ್ರ ಕಥ ಮಹತ್ಕಾರ್ಯಕೃತ ಸತ್ಸಮಾನ ಮತ ಅಭಿಮುಖ. ಏಕದಂತೋ ಮಹಾಬುದ್ಧಿ ಸರ್ವ ಸೌಭಾಗ್ಯದಾಯಕ ಸರ್ವ ಸಿದ್ಧಿಕರೋ ದೇವೋ ಗೌರಿಪುತ್ರೋ ವಿನಾಯಕ. ಓಂಕಾರದ ಸಾಕ್ಷಾತ್ ಸ್ವರೂಪಿ ಸಿದ್ಧಿವಿನಾಯಕ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಇನೋಳಿ ಪದವು ಇಲ್ಲಿಯ ಭಕ್ತಾದಿಗಳಿಂದ 22ನೇ ವರ್ಷದ ಆಚರಣೆ ಈ ಮಹಾನ್ ಸ್ವರೂಪಿ ವಿನಾಯಕನಿಗೆ. ಜ್ಞಾನ ಬುದ್ಧಿಗಳ ಸ್ಪರ್ಧೆಗೆ ಇರಿಸಿ ಲೋಕವು ಮುಳುಗಿದೆ ಸಮರದಲ್ಲಿ. ಇಷ್ಟ ಸಿದ್ಧಿಗಳ ಸಾಧನೆಗಾಗಿ ವಿವೇಕ ನಡೆದಿದೆ ಕವಲಿನಲ್ಲಿ. ಜ್ಞಾನ ಬುದ್ಧಿಗಳ ಸ್ಪರ್ಧೆಗೆ ಇರಿಸಿ ಲೋಕವು ಮುಳುಗಿದೆ ಸಮರದಲ್ಲಿ. ಇಷ್ಟ ಸಿದ್ಧಿಗಳ ಸಾಧನೆಗಾಗಿ ವಿವೇಕ ನಡೆದಿದೆ. ಏಕದಂತ ಮಹಾಬುದ್ಧಿಶಾಲಿ ಸರ್ವರಿಗೂ ಸೌಭಾಗ್ಯವನ್ನ ಕರುಣಿಸುವಂತಹ ಸರ್ವ ಸಿದ್ಧಿಯನ್ನ ಕೊಡುವಂತಹ ಗೌರಿಪುತ್ರ ಈ ವಿನಾಯಕ. ಭಕ್ತಾದಿಗಳು ದಾನದ ರೂಪದಲ್ಲಿ ಶ್ರೀದೇವರಿಗೆ ನೀಡಿದ ಆಭರಣಗಳನ್ನು ತೊಟ್ಟು ಕಂಗೊಳಿಸುತ್ತಿರುವಂತಹ ಈ ಆದಿವಂದ್ಯನಾದ ಗಣೇಶನಿಗೆ 2 ದಿನಗಳ ಕಾಲ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳು ನೆರವೇರಿ ಇದರ ಜೊತೆಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಜಯ ಹೋ ಗಾಣಪತ್ಯ ಗುರುವೇ, ಜಯ ಹೋ ಭಕ್ತ ಭೃತ್ಯ ಪ್ರಭುವೇ, ಜಯ ಹೋ ಗಾಣಪತ್ಯ ಗುರುವೇ, ಜಯ ಹೋ ಭಕ್ತ ಭೃತ್ಯ ಪ್ರಭುವೇ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪಜೀರ್ ಪಾವೂರು ಬೋಳಿಯಾರು ನೆಟ್ಟು ಸಮಿತಿ ಪುನಃ ಮಾತಾ ಸದಸ್ಯರ್ಲ ಎಂಕ್ಲ ಮೂಲು ಒಟ್ಟು ಸೇರಿದಿಲ್ಲ. 1993 ಮುಲ್ತ ಹಿರಿಯಾಕಲ್ ಮಾತೆರ್ಲ ಒಂಜಿ 20 ಜನ ಸೇರಿದು ನಮ್ಮಲ ಈ ಊರುಡು ಒಂಜಿ ಗಣಪತಿ ಪ್ರತಿಷ್ಠಾಪನೆ ಮಲ್ತದು ಒಂಜಿ ಕೆಲವು ಕಾರ್ಯಕ್ರಮ ಮಲ್ಪಡು ಮಲ್ಪನ ಉದ್ದೇಶದ ಮಿತ್ತು 1993 ಇಂದುವೆ ಇನೋಲಿ ಪದವುಡು ಈ ಎಲ್ಲಿ ಒಂಜಿ ಗಣೇಶನ ವಿಗ್ರಹದಿ ಇದು ಮೂಲು ಆರಂಭ ಮಲ್ತೇರು. ಆನಿ ಆರಂಭ ಮಲ್ತದು ಇನಿಕೊಂದು 22ನೇ ವರ್ಷದ ಕಾರ್ಯಕ್ರಮ ಈ ಪುಣ್ಯದ ಮನ್ನಡು ನಡತೊಂದುಂಡು. ಕರಿನ 22 ವರ್ಷದ ಕಲ ನಂಗೆ ಮೂರ್ತಿನ ಒಂಜಿ ದೇವಕಿ ಕೊಟ್ಟಾರಿ ಕಮಲಪದ ಒಂಬೇರ್ನ ಸ್ಮರಣಕವಾದ ಆಕಲ ಜೋಕುಲು ಕರಿನ 22 ವರ್ಷದ ಈ ಮೂರ್ತಿನ ದಾನವಾದ ಕೊರೊಂದು ಅಂಚನೆ ಪ್ರತಿ ಒಂಜಿ ವಸ್ತು ರೂಪೋಡ್ಲ ಧನ ಸಹಾಯಡ್ಲ ಈ ಊರ್ದ ಮಾತಾ ಗ್ರಾಮದ ಭಗವಾನ್ ಭಕ್ತರು ಸಹಕಾರ ಕೊರ್ನೆಟ್ ಈ ಈತು ಪೊರ್ಲುಡು ಮೂಲು ನಡಪೆರೆ ಅವಕಾಶ ಬತ್ತಂಡು ಎಲ್ಲಿ ಅದು ಸ್ಟಾರ್ಟ್ ಮಾಡ್ತೀನಿ ಅಂಚನೆ ಈ ಗಣೇಶೋತ್ಸವ ಇತ್ತೆ ಭಾರಿ ವಿಜೃಂಭಣೆಡು 2 ದಿನದ ಕಾರ್ಯಕ್ರಮ ನಡಪುಂಡು. ಅಂಚನೆ ಕೆಲವು ಪರಕೆಲ ಈ ದೇವರಿಗೆ ಮೂಲು ಕೊಡ್ತೇರಿ, ಕೆಲವು ದಕ್ಲೆ ಒவ்வೊ ರೀತಿಯ ಮೂಲು ಎಣ್ಣಿದು ಪ್ರಾರ್ಥನೆ ಮಲ್ತು ಪೋಯಿನಕ್ಲೆಗೆ ಅಕ್ಲ ಇಷ್ಟಾರ್ಥ ಸಿದ್ಧಾಯಿನ ಪ್ರಕಾರ ಇನಿತ ದಿನಲ ಸನ ಒಂಜಿ ನಮ್ಮ ಬೊಳ್ಳಿದ ಒಂಜಿ ಗಣಪತಿನ ವಾಹನ ಏನ ಇಲಿನ ಮುಲ್ಪ ಬೊಳ್ಳಿದ ಮಲ್ತದ ಇಡೇಗ ಪರಕೆ ಕೊಡ್ತೇರಿ. ಅಂಚ ಏರೇರು ಬತ್ತದ ಮೂಲ ಪ್ರಾರ್ಥನೆ ಮಲ್ತೀರ ಅಕ್ಲೆಗೆ ಆ ದೇವೇರ್ನ ಇಷ್ಟಾರ್ಥ ಸಿದ್ಧಿ ಅದು ಅಕಲ ಕೆಲಸ ಕಾರ್ಯ ಪೊರ್ಲುಡ ಆತನಂದು ಬತ್ತನ ಭಗವಾನ್ ಭಕ್ತರು ಪಣ್ಣೊಂದುಲ್ಲೇರು. ವಕ್ರತುಂಡ ಮಹಾಕಾಯನೆ ನಿನ್ನ ಧೀರೋದಾತ್ತತೆ ನಮಗೆ ಕೊಡು, ಸಿಹಿಯ ಸೇವಿಸಿ ಭೀಮನ ಬಲವ ಪಡೆಯುವ ಮರ್ಮವ ಹೇಳಿಕೊಡು. ಮೊದಲ ವಂದಿತನಿಗೆ ಸಾಯಂಕಾಲ ಮಹಾಪೂಜೆ ನಡೆದು ದಾರಿಯುದ್ದಕ್ಕೂ ತಳಿರು ತೋರಣ ಕಟ್ಟಿದ ಹಾದಿಯಲ್ಲಿ ಬ್ಯಾಂಡ್ ವಾದ್ಯಗೋಷ್ಠಿಯೊಂದಿಗೆ ವಿಜೃಂಭಣೆಯಿಂದ ಶೋಭಾಯಾತ್ರೆ ನಡೆದು ನೇತ್ರಾವತಿ ನದಿಯಲ್ಲಿ ಜಲಸ್ತಂಭನಗೊಳಿಸಲಾಯಿತು. ಜಯ ಹೋ ಗಾಣಪತ್ಯ ಗುರುವೇ, ಜಯ ಹೋ ಭಕ್ತ ಭೃತ್ಯ ಪ್ರಭುವೇ, ಜಯ ಹೋ ಗಾಣಪತ್ಯ ಗುರುವೇ, ಜಯ ಹೋ ಭಕ್ತ ಭೃತ್ಯ ಪ್ರಭುವೇ. ಬಂತು ಬಂತು ಭಾದ್ರಪದ ಶುಕ್ಲ ಚತುರ್ಥಿ, ಬಡವ ಧನಿಕ ಆಚರಿಸುವ ಪುಣ್ಯ ಚತುರ್ಥಿ.
ಬಂತು ಬಂತು ಭಾದ್ರಪದ ಶುಕ್ಲ ಚತುರ್ಥಿ, ಬಡವ ಧನಿಕಾಚರಿಸುವ ಪುಣ್ಯ ಚತುರ್ಥಿ, ಭಕ್ತಿಯಿಂದ ಮಾಡುವ ಗಣೇಶ ಚತುರ್ಥಿ, ಭಕ್ತಿಯಿಂದ ಮಾಡುವ ಗಣೇಶ ಚತುರ್ಥಿ. ಸೆಪ್ಟೆಂಬರ್ 17ರ ಭಾದ್ರಪದ ಶುಕ್ಲ ಚೌತಿಯ ಗುರುವಾರದಂದು ಪ್ರತಿಷ್ಠಾಪಿಸಲ್ಪಟ್ಟ ಈ ಚಾಮರಕರ್ಣನೆ ಬೆಳ್ತಂಗಡಿ ತಾಲೂಕು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸೇವಾ ಸಮಿತಿ ವತಿಯಿಂದ ಪೂಜಿಸಲ್ಪಟ್ಟ ಚಂದದ ಗಣಪ. ಮಣ್ಣಿನಿಂದ ಮಾಡಿದ ಮೂರ್ತಿಯ ತಂದು ಮಂಟಪದೆ ಕೂರಿಸಿ ಭಕುತಿಯೊಳಿಂದು, ಮಣ್ಣಿನಿಂದ ಮಾಡಿದ ಮೂರ್ತಿಯ ತಂದು ಮಂಟಪದೆ ಕೂರಿಸಿ ಭಕುತಿಯೊಳಿಂದು. ಬೆಳ್ತಂಗಡಿಯ ಶ್ರೀ ಗುರುನಾರಾಯಣ ವಾಣಿಜ್ಯ ಸಂಕೀರ್ಣದ ಆಶಾ ಸಾಲಿಯಾನ್ ಸಭಾಭವನದಲ್ಲಿ 5 ದಿನಗಳ ಕಾಲ ವೈಭವದ ಪೂಜೆ ಪಡೆಯಲಿದ್ದಾನೆ ಈ ವಿಘ್ನೇಶ. ಮಾವಿನೆಲೆಯ ಕಟ್ಟಿ ಮನೆಯ ಸಿಂಗರಿಸಿ, ರಂಗೋಲಿಯ ಹಾಕಿರಿ ಹಬ್ಬವಾಚರಿಸಿ, ರಂಗೋಲಿಯ ಹಾಕಿರಿ ಹಬ್ಬವಾಚರಿಸಿ. ಓಂ ಶ್ರೀ ಗಣೇಶಾಯ ನಮಃ. ಬೆಳ್ತಂಗಡಿ ತಾಲೂಕು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಇದರ ವತಿಯಿಂದ 5ನೇ ವರ್ಷ ನಾವು ಈ ಒಂದು ಗಣೇಶೋತ್ಸವವನ್ನು ಬೆಳ್ತಂಗಡಿ ಹೃದಯ ಭಾಗದ ಶ್ರೀ ಗುರುನಾರಾಯಣ ವಾಣಿಜ್ಯ ಸಂಕೀರ್ಣದ ಈ ಒಂದು ಕಲಾ ಸಭಾಭವನದಲ್ಲಿ ನಡೆಸ್ತಾ ಇದ್ದೇವೆ. ಎಂದಿನಂತೆ ವರ್ಷಂಪ್ರತಿ ಜರುಗುವ ಥರನೇ ಈ ವರ್ಷವೂ 5 ದಿವಸದ ಈ ಗಣೇಶೋತ್ಸವ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಳಗೊಂಡಿರ್ತದೆ. ಈ ಗಣೇಶ ನಾವು ಯಾಕೆಂದರೆ ನಾವು ಈ ಹಿಂದೆ ಹೋದ ವರ್ಷ ನಾವು ಈ ಗಣೇಶ ಮೂರ್ತಿಯನ್ನು ನಮ್ಮ ಹಳೇಪೇಟೆ ಉಜಿರೆಯ ಶಿವ ಅಂತೇಳಿ ಒಬ್ಬರು ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ಇದರಿಂದ ಒಳ್ಳೆಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ತಾಲೂಕಿನಲ್ಲಿ ಒಳ್ಳೆಯ ಗಣೇಶನ ವಿಗ್ರಹನ ಕೆತ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ಅವರಿಗೆ ಪ್ರಶಸ್ತಿ ಬಂದಿದೆ. ಅವರಿಂದ ನಾವು ಈ ಗಣೇಶ ಮೂರ್ತಿಯನ್ನು ಸತತವಾಗಿ ಈ ಒಂದು 5ನೇ ಬಾರಿಯೂ ಮಾಡಿಸ್ತಾ ಇದ್ದೇವೆ. ಅತ್ಯುತ್ತಮ ರೀತಿಯಲ್ಲಿ ಗಣೇಶನ ವಿಗ್ರಹವನ್ನು ಕೆತ್ತಿ ನಮಗೆ ಮೂರ್ತಿಯನ್ನು ಮಾಡಿಕೊಟ್ಟಿದ್ದಾರೆ ಅಂತೇಳಿ ಭಾಳ ಸಂತೋಷ ಆಗ್ತಾಯಿದೆ. ಅದೇ ರೀತಿ ವರ್ಷವೂ ನಮಗೆ 5ನೇ ವರ್ಷದಲ್ಲಿ ಒಳ್ಳೆಯ ಒಂದು ಸಾರ್ವಜನಿಕರ ಪ್ರೋತ್ಸಾಹವು ಸಿಗ್ತಾ ಇದೆ. ಇದಕ್ಕೆಲ್ಲ ಆ ಗಣೇಶನ ಅನುಗ್ರಹ ಕಾರಣ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ಪೂರದ ಆರತಿಯ ಎತ್ತಿರಿ ಗಣಪತಿಗೆ, ಕರ್ಪೂರದ ಆರತಿಯ ಎತ್ತಿರಿ ಗಣಪತಿಗೆ, ಕರುಣಾಮಯ ವರ ನೀಡು ಎನ್ನಿರಿ ನಮಗೆ. ಸೆಪ್ಟೆಂಬರ್ 21ರಂದು ಶ್ರೀ ಲಂಬೋದರನ ವಿಗ್ರಹದ ವಿಸರ್ಜನೆಯೊಂದಿಗೆ ಈ ವರ್ಷದ 5 ದಿನಗಳ ಗಣೇಶೋತ್ಸವಕ್ಕೆ ಸಂಭ್ರಮದ ತೆರೆ ಬೀಳಲಿದೆ. ಮಂಗಳವ ತರುತ್ತಲಿರುವ ಶುಭದ ಚತುರ್ಥಿ, ಬಂತು ಬಂತು ಭಾದ್ರಪದ ಶುಕ್ಲ ಚತುರ್ಥಿ, ಬಡವ ಧನಿಕಾಚರಿಸುವ ಪುಣ್ಯ ಚತುರ್ಥಿ. ತಕ 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 ಥೈ ಎಂದು ಕುಣಿಯುತ್ತ ಬಂದ ಧರೆಗೆ ಮುದ್ದು ಗಣಪ. ಪ್ರಣಮ್ಯ ಶಿರಸಾದೇವಂ ಗೌರಿಪುತ್ರ ವಿನಾಯಕಂ ಭಕ್ತಾವಾಸಂ ಸ್ಮರೆನ್ ನಿತ್ಯಂ ಆಯುಕಾಮಾರ್ಥ ಸಿದ್ಧಯೇ. ಹೇ ಗಿಲಿರಾಯ್ನ ಬೆನ್ನ ಏರಿ ಗೌರಿ ಕಂದ ಬಂದವನಿ, ಮನೆ ಮನೆಗೆ ಬೆನಕಯ್ಯ ಸಂತಸವ ತಂದವನೇ. ಎಲ್ಲೆಲ್ಲೂ ಸ್ವಾಮಿಯ ಪೂಜೆ ವೈಭವ ಇಲ್ಲಿ ನೋಡ್ರೆ ಯವ್ವ. ಬಲಮುರಿ ಕ್ಷೇತ್ರ ಎಂದೇ ಪ್ರಸಿದ್ಧಿ ಪಡೆದಿರುವ ಬೆಳ್ತಂಗಡಿಯ ಲಾಯ್ಲಾ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ವತಿಯಿಂದ 27ನೇ ವರ್ಷದ ಶ್ರೀ ಗಣೇಶೋತ್ಸವ ಕುತ್ರೊಟ್ಟು ಶ್ರೀ ರಾಧಾಕೃಷ್ಣ ಹೊಳ್ಳರ ಪೌರೋಹಿತ್ಯದಲ್ಲಿ ಲಾಯ್ಲಾ ಶ್ರೀ ವಿಘ್ನೇಶ್ವರ ಕಲಾಮಂದಿರದಲ್ಲಿ 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಿತು. ಭಕ್ತ ಸಮೂಹ ಏಕದಂತನ್ಗೆ ವಿಧ ಪೂಜೆಗಳನ್ನು ಸಲ್ಲಿಸಿ ಕೃತಾರ್ಥರಾದರು. ಬೆಳ್ತಂಗಡಿ ತಾಲೂಕಿನ ಒಂದು ಗ್ರಾಮೀಣ ಪ್ರದೇಶವಾದಂಥ ಈ ಲಾಯ್ಲಾ ಗ್ರಾಮದಲ್ಲಿ ಸುಮಾರು 27 ವರ್ಷಗಳ ಹಿಂದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಪ್ರಾರಂಭವಾದಂಥ ನಮ್ಮ ಸಂಸ್ಥೆ ಇವತ್ತು ಸ್ವತಂತ್ರಗೊಂಡು 27ನೇ ವರ್ಷದ ಗಣೇಶೋತ್ಸವವನ್ನು ಇವತ್ತು ನಾವು ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಡಾಕ್ಟರ್ ಬಾಲಗಂಗಾಧರ್ ತಿಲಕ್ರವರು ಸ್ಥಾಪನೆ ಮಾಡಿದಂಥ ಸಾರ್ವಜನಿಕ ಗಣೇಶೋತ್ಸವದ ಆಶಯದಂತೆ ನಮ್ಮ ಸಮಿತಿ ಕೂಡ ಒಂದು ಕಾರ್ಯ ತತ್ಪರತೆಯನ್ನು ಕಂಡಿದೆ. ಈ ಒಂದು ಸ್ಥಳದಲ್ಲಿ ಈ ವರ್ಷ 27ನೇ ವರ್ಷದ ಈ ಒಂದು ಗಣೇಶೋತ್ಸವ ನಡೀತಾ ಇದೆ. ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ
ಯಕ್ಷಗಾನ ಇರ್ಬೋದು, ಸ್ಥಳೀಯ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವಂಥ ಕಾರ್ಯಕ್ರಮಗಳು, ಅಲ್ಲದೆ ಬಡವರ್ಗದ ಜನತೆಗೆ ಸಾಂತ್ವನ ನಿಧಿ, ಬಡವರ್ಗದ ಮಾತೆಯರಿಗೆ ಬಟ್ಟೆ ವಿತರಣೆ ಮುಂತಾದ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿದಿನ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗ್ತಾಯಿದೆ. ಈ ಊರಿನ ಭಕ್ತಾಭಿಮಾನಿಗಳ ಸಹಕಾರದಿಂದ ನಾವು ಸ್ವಂತ ಕಟ್ಟಡವನ್ನು ಕೂಡ ಇಲ್ಲಿ ಹೊಂದಿದ್ದೇವೆ. ಅದಲ್ಲದೆ ಪ್ರತಿ ವರ್ಷ ಉಳಿತಾಯವನ್ನು ಮಾಡಿ ಈಗಾಗಲೇ ಸುಮಾರು 3 ಲಕ್ಷದ ರೂಪಾಯಿಯಷ್ಟನ್ನು ನಾವು ಉಳಿಸಿಕೊಂಡಿದ್ದೇವೆ. ಜೊತೆಗೆ ಈ ಗ್ರಾಮದ ಎಲ್ಲರ ಜನರ ಆಶೋತ್ತರಗಳನ್ನು ಈಡೇರಿಸುವಂತಹ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಳ್ಳುತ್ತಿದ್ದುದು ನಮ್ಮ ಗ್ರಾಮಕ್ಕೆ ನಾವು ಹೆಮ್ಮೆಯನ್ನು ತರ್ತಿದ್ದೇವೆ ಅನ್ನೋಂಥ ಒಂದು ಗೌರವ ನಮ್ಮಲ್ಲಿ ಮೂಡಿ ಬರ್ತಾ ಇದೆ. ತಕಥೈ 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 ಕುಣಿಯುತ್ತ ನಲಿಯುತ್ತ ಹಾಡುತ್ತ ಭಜಿಸೆ ನಲಿಬಾ ಚೌತಿ ಗಣಪ ಇಲಿರಾಯ್ನ ಬೆನ್ನ ಏರಿ ಗೌರಿ ಕಂದ ಬಂದ. ಸೆಪ್ಟೆಂಬರ್ 19 ಶನಿವಾರ ವೈಭವದ ಶೋಭಾಯಾತ್ರೆಯೊಂದಿಗೆ ವಿಘ್ನ ನಾಶಕನ ಭವ್ಯ ಮೂರ್ತಿಯನ್ನ ಜಲಸ್ತಂಭನಗೊಳಿಸಲಾಗುತ್ತದೆ. ಅಂದದ ಗಣಪ ಕಾರ್ಯಕ್ರಮದ ಪ್ರಾಯೋಜಕರು ಕೇನ್ ಪ್ರಾಪರ್ಟೀಸ್, ಉಲ್ಲಾಸ್ ಐಸ್ ಕ್ರೀಮ್, ಇಂಡಸ್ಕೇರ್ ಇಕ್ವಿಪ್ಮೆಂಟ್ಸ್, ಕೂಳೂರ್, ಮ್ಯಾಂಗ್ಲೋರ್.